ಎಲ್ಲ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ದೇವಾರಾಧನೆ, ನಾಗಾರಾಧನೆ ಜೊತೆಗೆ ದೈವಾರಾಧನೆಗೆ ಪ್ರಸಿದ್ಧಿಯಾಗಿರುವಂತಹ ತುಳುನಾಡಿನಲ್ಲಿ ಆರಾಧಿಸಲ್ಪಡುವ ಪ್ರಸಿದ್ಧವಾದ ಕೆಲವು ದೈವಗಳ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ. ದಯವಿಟ್ಟು ಈ ವಿಡಿಯೋವನ್ನು ಕೊನೆಯ ತನಕ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ನಮಗೆ ತಿಳಿಸಿ. ಕೊರಗಜ್ಜ ದೈವ, ಮಂತ್ರ ದೇವತೆ, ಮಯೂಂತಿ ದೈವ, ಕಲ್ಕುಡ, ಕಲ್ಲುರ್ಟಿ, ಪಂಜುರ್ಲಿ, ಜುಮಾದಿ ಬಂಟೆ, ಗುಳಿಗ, ರಾಹು, ಹಿರಿಯಜ್ಜೆ, ಮೈಸಂದಾಯೆ, ಜಾರಂದಾಯೆ, ಮಲರಾಯ ದೈವ, ಕೋರ್ದಬ್ಬು, ಬಬ್ಬರಿಯೆ, ಉಳ್ಳಾಲ್ತಿ, ಉಳ್ಳೈಕುಲು, ಕಿನ್ನಿಮಾನಿ, ಪೂಮಾನಿ, ಪಿಲಿಚಂಡಿ, ಲೆಕ್ಕೆಸಿರಿ, ಮಾಯಂದಾಲ್, ಕುಟ್ಟಿಚಾತನ್, ಉಮ್ಮಳ್ತಿ, ಚಾಮುಂಡಿ, ಭಗವತಿ, ದೇಯಿ ಬೈದಿತಿ, ಕೋಟಿ ಚೆನ್ನಯ್ಯ, ಕಾಂತಬಾರೆ ಬುಧಬಾರೆ, ಪೊಸಭೂತ, ಸತ್ಯದೇವತೆ, ನಾಲ್ಕೈತಾಯೆ, ಏಳುವೇರು ಸಿರಿಕುಲು, ಮಾಂಕಾಳಿ, ನಾಗಭೂತ, ಧರ್ಮದೈವ, ಕಚ್ಚೂರ ಮಾಲ್ದಿ, ಅಣ್ಣಪ್ಪ ಸ್ವಾಮಿ, ರಾಜನ್ ದೈವ, ಭಾವನ, ಕಿನ್ನಿದಾರು, ಕುಜುಂಬ ಕಾಂಜವೆ, ಕೊಡಮಣಿತ್ತಾಯ ಹಾಗೂ ಕೊರತಿ ದೈವ. ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ಹೊಸತೊಂದು ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.